ತುಳುನಾಡಿನಾದ್ಯಂತ ಇರುವ ದೈವಗಳು ಕಾರಣಿಕ ಶಕ್ತಿಗಳ ಬದುಕು ಸರ್ವಕಾಲಿಕವಾದ ಸಂದೇಶಗಳನ್ನು ನೀಡುತ್ತೆ. ದೇವರ ಸಂಕಲ್ಪದಂತೆ ಆಯಾಯ ಕಾಲಘಟ್ಟಕ್ಕೆ ಸರಿಯಾಗಿ ಅಂತಹ ದೈವಾಂಶ ಶಕ್ತಿಗಳ ಸೃಷ್ಟಿಯಾಗುತ್ತೆ. ಪುಣಚ ಗ್ರಾಮದ ಬಳಂತಿಮುಗೇರು ಎಂಬಲ್ಲಿ ಕೋಟಿ ಚೆನ್ನಯ್ಯ ಕಾರಣಿಕ ಪುರುಷರು ದೃಷ್ಟಿ ನೆಟ್ಟಿದ್ದು ಶಿಖರ ಶೃಂಗದಲ್ಲಿ ತಮ್ಮ ನೆಲೆಯಾಗಬೇಕು ಅಂತ ಸಂಕಲ್ಪಿಸಿದ್ದಾರೆ. ತುಳುನಾಡು ಒಂದು ಕಾಲದಲ್ಲಿ ರಾಮೇಶ್ವರದಿಂದ ಅಂಕೋಲದ ತನಕ, ಪಶ್ಚಿಮ ಘಟ್ಟದಿಂದ ಅರಬ್ಬಿ ಸಮುದ್ರದ ತನಕ ಇತ್ತು ಅಂತ ಐತಿಹಾಸಿಕ ಪುರಾವೆಗಳಿವೆ. ತುಳುನಾಡು ನಾಗಾರಾಧನೆ, ದೈವಾರಾಧನೆಗಳ ನಾಡು. ಇಲ್ಲಿಯ ಜನ ದ್ರಾವಿಡ ಸಂಸ್ಕೃತಿಯವರು. ಪ್ರಕೃತಿ ಪಂಚಭೂತಗಳಲ್ಲಿಯೂ ಸಹ ದೇವರನ್ನ ಕಂಡು ಆರಾಧಿಸುವ ಭಕ್ತರು. ತುಳುನಾಡಿನಲ್ಲಿ ಹುಟ್ಟಿ ಬಾಳಿದ ಕಾರಣಿಕ ಪುರುಷರು, ದೈವತ್ವಕ್ಕೇರಿದ ಮಾನವರಿಗೂ ಇಲ್ಲಿ ಆರಾಧನೆ ನಡೆಯುತ್ತೆ. ಸುಮಾರು 500 ವರ್ಷಗಳ ಹಿಂದೆ ತುಳುನಾಡಿನಲ್ಲಿ ದೈವಾಂಶ ಸಂಭೂತರಾಗಿದ್ದ ಗುಣವಂತರೆನಿಸಿಕೊಂಡ ಅವಳಿ ವೀರ ಪುರುಷರಾದ ಕೋಟಿ ಚೆನ್ನಯ್ಯರು ಮೋಕ್ಷ ಹಾದಿ ಹಿಡಿದ ಬಳಿಕ ಮಾಯಾಶಕ್ತಿಗಳಾಗಿ ಮತ್ತೆ ಮಾನವರ ಉದ್ಧಾರಕ್ಕಾಗಿ ಪ್ರಕಟಗೊಳ್ತಾರೆ. ಜನರ ನಿಜ ಶ್ರದ್ಧಾ ಭಕ್ತಿಗೆ ಒಲಿಯುತ್ತಾರೆ. ತಮ್ಮನ್ನ ಗರಡಿ ಸ್ಥಾನಗಳಲ್ಲಿ ಆರಾಧಿಸಲು ಅಭಯ ನೀಡುತ್ತಾರೆ. ತಾವು ಬಯಸಿದ ಸ್ಥಳಗಳಲ್ಲಿ ಸಾನ್ನಿಧ್ಯ ನಿರ್ಮಿಸಲು ಭಕ್ತರಲ್ಲಿ ಅನುವು ಕೇಳ್ತಾರೆ. ತಾವು ತಿಳಿಸಿದ ವಿಶೇಷ ಕುರುಹುಗಳ ಮೂಲಕ ತಮ್ಮ ಇರುವಿಕೆಯನ್ನ ದೃಢಪಡಿಸುತ್ತಾರೆ. ಹೀಗೆ ನಮ್ಮ ಉಡುಪಿ, ದಕ್ಷಿಣ ಕನ್ನಡ, ಕಾಸರಗೋಡು ಸೇರಿದಂತೆ 3 ಜಿಲ್ಲೆಗಳಲ್ಲಿ ಕೋಟಿ ಚೆನ್ನಯ್ಯರ ಸರಿಸುಮಾರು 284 ಗರಡಿ ಸ್ಥಾನಗಳಿವೆ. ವರ್ಷದಿಂದ ವರ್ಷಕ್ಕೆ ಹೆಚ್ಚು ತಲೆ ಸಾಗ್ತಾ ಇದೆ. ಕೋಟಿ ಚೆನ್ನಯ್ಯ ವೈದ್ಯರುಗಳು ತಾವು ಎಲ್ಲಿ ನೆಲೆಯಾಗಬೇಕು ಅಂತ ಸಂಕಲ್ಪಿಸ್ತಾರೋ ಅಲ್ಲಿ ಗರಡಿ ಸಾನ್ನಿಧ್ಯ ಆಯಾಯ ಕಾಲಸ್ಥಿತಿಗೆ ಅನುಗುಣವಾಗಿ ನಿರ್ಮಾಣವಾಗುವುದು ಶತಸಿದ್ಧವಾಗಿದೆ. ವಾ ರೀತಿಡವು ಎಂಚಾಂದು ಎಂಕ್ಲಿಗೆ ಗೊತ್ತಿಜ್ಜಂದ್ರೆ ಅಂಚಿನ ಒಂಜಿ ವಿಷಯ ಎಂಕ್ಲನ ಮುಳಿತ ಇಲ್ಲ ನಡತದ ಗೊತ್ತನ ಒಂಜಿ ಕಾಲೋಡು ಅವು ಪಂಡ 1981 ಇಸವಿಡು ಸುರೂತ ಎನ್ನ ಅಮ್ಮ ಸುಗ್ಗಿದ ಕೇಯಿ ಕೊಯ್ಯರೆ ಪೋಯಿನಾರು ಸುಗ್ಗಿದ ಬಾರನು ಕೊಡಂತದು ಒಂಜಿ ಎಲ್ಲಿಯ ಕರಟ್ಟು ಬೆಯ್ಪಾದು ಐನು ಪಿದೈ ಜಾಲಗ ಉಳಿಂಗೆರೆ ಕೊಡೋದು ಉಳಿಂಗೆರೆ ಪಾಡ್ಗ ಬಂದು ಪಿದೈ ಕೊಡೋದು ಅನಗ ಅವು ತನ್ನತೆಗೆ ಒಂಜಿ ನೇಜಿದ ರೂಪ ತೋಜಿ ನಮ್ಮ ತೋಜಿದನಗ ಆರಿಗೆ ಭಾರಿ ಆಶ್ಚರ್ಯ ಅಂಡು ಇಂದುದಾಯ್ತು ಇದು ನೇಜಿ ಇಂಚವತ್ತು ಮನದಲ್ಲಿ ಭಾರಿ ಆಶ್ಚರ್ಯ ಅದು ಎಂಕ್ಲ ಎಂಡ ಪಂಡದು ಭಾರಿ ಬುಲ್ತೇರೆ ನಮ್ಮ ಅವು ಈಗ ನಂಗೆ ದಾಳ ಮಲ್ಪೇರ ನಮ್ಮ ಇನ್ನು ಖಾಲಿ ಗುಡ್ಡೆಡಿಪುಡು ನಂಗೆ ದಾಳ ಆರ್ಥಿಕ ಸ್ಥಿತಿ ನಮ್ಮ ಎಡ್ಡೆಜ್ಜಿ ನಮ್ಮ ಬೆಂದು ತಿನ್ಪುಣಾಗಲಿ ಎಂಚಿನವೇ ತೋಜಿನ ಅಂಡ್ಲ ಅವು ತೋಜುನೇ ಅವು ಕೋಟಿ ಚೆನ್ನೈರ್ನವೇ ಅತ್ತ ಮಗ ಒಬ್ಬ ಇದ್ದಿರಲಿ ನಾವು ಅತ್ತವಂಡಿ ಆಡು ನಮ್ಮ ಗ್ರಾಮುಡಿ ಕೋಟಿ ಚೆನ್ನೈರ್ನ ನೀರು ಮಜಾಲ್ಡು ಗರಡಿ ಉಂಟು ಅಪ್ಪಾಗ ನೀರು ಮಜಾಲ್ಡು ಅನ್ನಿ ಪೂಜಾರ್ಲು ಅನ್ಪಣೆಯ ಯಜಮಾನ್ರಲ್ಲ ಇತ್ತೀರು ಆರುನಾಡಿಗೆ ಹೋದು ನಮ್ಮ ಪಾತೇರ್ಗೆ ಮಾಡಿದ್ದು ಕೋಟಿ ಚೆನ್ನೈರ್ನ ಆ ಕ್ಷೇತ್ರಕ್ಕೆ ಹೋದು ಎಂಕ್ಲ ಅವಳು ಅಪ್ಪ ನೇಮದಾನಿ ಬಲ್ಲೆ ಬಂಡೀರು. ಬಂಟ್ವಾಳ ತಾಲೂಕಿನ ಪುಣಚ ಗ್ರಾಮದಲ್ಲಿ ಈಗಾಗಲೇ ನೀರು ಮಜಲು ಎಂಬಲ್ಲಿ ಕೋಟಿ ಚೆನ್ನಯ್ಯರ ಗರಡಿ ಸಾನ್ನಿಧ್ಯವಿದ್ದು ಪ್ರತಿ ವರ್ಷ ನೇಮೋತ್ಸವ ನಡಾವಳಿಗಳು ನಡೆದುಕೊಂಡು ಬರ್ತಾ ಇದೆ. ಆದರೆ ಇದೀಗ ಪುಣಚ ಗ್ರಾಮದ ಬಳಂತಿಮುಗೇರು ಎಂಬಲ್ಲಿ ಕೋಟಿ ಚೆನ್ನಯ್ಯ ಕಾರಣಿಕ ಪುರುಷರು ದೃಷ್ಟಿ ನೆಟ್ಟಿದ್ದು ಶಿಖರ ಶೃಂಗದಲ್ಲಿ ತಮ್ಮ ನೆಲೆಯಾಗಬೇಕು ಅಂತ ಸಂಕಲ್ಪಿಸಿದ್ದಾರೆ. ಈ ಸ್ಥಳವು ಕಾಂತಪ್ಪ ಬಂಗೇರರ ಸುಪರ್ದಿಯಲ್ಲಿದ್ದು ಅವರ ಮಾತೃಶ್ರೀ ಅವರು ಕೋಟಿ ಚೆನ್ನಯ್ಯರ ಪರಮ ಭಕ್ತಿಯಾಗಿದ್ರು. ಸುಮಾರು 20 ವರ್ಷಗಳ ಹಿಂದೆ ಒಂದು ಮಧ್ಯಾಹ್ನ ಅವರ ಸಣ್ಣ ಮನೆಗೆ 2 ಯುವಕರು ಬಾಯಾರಿಕೆ ತಣಿಸಲು ನೀರು ಕೇಳಲು ಬಂದಿದ್ರು. ಅವರ ಮನೆಯಲ್ಲಿ ಬೇಯಿಸಿದ ಭತ್ತ ಮೊಳಕೆ ಬಂದಿತ್ತಂತೆ. ಕೋಟಿ ಚೆನ್ನಯ್ಯರು ಗರಡಿ ಸಾನ್ನಿಧ್ಯಕ್ಕಾಗಿ ದೃಷ್ಟಿ ನೆಟ್ಟಿರುವ ಬಗ್ಗೆ ಕೆಲವಾರು ನಿದರ್ಶನಗಳು ಕಂಡುಬಂದಂತೆ. ಪ್ರಶ್ನಾ ಚಿಂತನೆಯಲ್ಲಿಯೂ ಕೋಟಿ ಚೆನ್ನಯ್ಯರ ಸಾನ್ನಿಧ್ಯ ಅಪೇಕ್ಷೆಯ ಬಗ್ಗೆ ಕಂಡುಬಂದಿತ್ತಂತೆ. ಆರ್ಥಿಕ ಬಡತನದ ಸ್ಥಿತಿಯಲ್ಲಿ ಕಾಂತಪ್ಪ ಬಂಗೇರರು ಈ ಮಹಾಕಾರ್ಯ ತನ್ನಿಂದ ಅಸಾಧ್ಯ ಅಂತ ಅರಿತು ಕಾಣಿಕೆಯ ಮೂಲಕ ಬೇಡಿಕೊಂಡ್ರು. ಆದರೆ ಅವರು ನೆಟ್ಟ ದೃಷ್ಟಿ ಮತ್ತೆ ಕೀಳಲಾಗದು ಅಂತ ತಿಳಿದ ಬಳಿಕ ಸುತ್ತಮುತ್ತಲಿನ ದೈವ ಭಕ್ತರನ್ನ ಒಗ್ಗೂಡಿಸಿಕೊಂಡು ಮುಂದಡಿ ಇಟ್ಟಿದ್ದಾರೆ. ಎಲ್ಲರ ಬೆಂಬಲ ಸಹಕಾರದಿಂದ ಈ ಸ್ಥಳವನ್ನ ಸಮತಟ್ಟುಗೊಳಿಸಲಾಯಿತು. ಕಳೆದ ವರ್ಷ ಮಾರ್ಚ್ 30ರಂದು ಕೋಟಿ ಚೆನ್ನಯ್ಯ ಬೈದರ್ಕಳ ನೇಮೋತ್ಸವ ನಡೆಸೋದು ಅಂತ ತೀರ್ಮಾನಿಸಲಾಗಿತ್ತು. ಆದರೆ ಕೊರೋನಾದ ಹಿನ್ನೆಲೆಯಲ್ಲಿ ಕಾರ್ಯಕ್ರಮ ಮುಂದೂಡಲ್ಪಟ್ಟಿತ್ತು. ಈ ಬಾರಿ ಮತ್ತೆ ಮಾರ್ಚ್ 2ರಂದು ಈ ಸ್ಥಳದಲ್ಲಿ ನೇಮೋತ್ಸವಕ್ಕೆ ಸಿದ್ಧತೆ ನಡೆಸಲಾಗಿದೆ. ನಮ್ಮ ಗ್ರಾಮದ ಅನೇಕ ಕಡೆಗಳಲ್ಲಿ ದೈವಗಳ ಗುತ್ತಿನ ಮನೆಗಳು, ತರವಾಡು ಮನೆಗಳು ಅನೇಕ ಇದೆ. ವಿಶೇಷವಾಗಿ ನಮ್ಮ ಗ್ರಾಮಗಳಲ್ಲಿ ಬೈದರ್ಕಳ ನೇಮ ನಡೀತಕ್ಕಂಥದ್ದು ನಮ್ಮ ಹಿರಿಯರ ಕಾಲದಿಂದಲೂ ಪುಣಚದ ಗರಡಿ ನೀರುಮಜಲ್ ಎಂಬಲ್ಲಿ ನಡೀತಾ ಉಂಟು. ಈ ಒಂದು ಸಂದರ್ಭದಲ್ಲಿ ಪುನಃ ಒಂದು ಗ್ರಾಮದಲ್ಲಿ 2
ಬೈದರ್ಕಳ ಕೋಟಿ ಚೆನ್ನಯ್ಯರ ಸಾನ್ನಿಧ್ಯ ನಿರ್ಮಾಣ ಆಗ್ತದೆ ಅಂದರೆ ಅದೊಂದು ವಿಶೇಷವೇ, ಅದೊಂದು ಅಂದರೆ ಒಂದು ರೀತಿಯ ದೈವಿಕ ಇದಕ್ಕೆ ಅದೊಂದು ಸಾಕ್ಷಿ ಅನ್ನೋದಕ್ಕಂಥದ್ದನ್ನು ನಾವು ಉಲ್ಲೇಖ ಮಾಡ್ಬೋದು. ಮೂಡಂಬೈಲು ಬಳಂತಿ ಮೊಗರು ಎಂಬ ಒಂದು ಜಾಗದಲ್ಲಿ ಈಗಾಗಲೇ ಕಾಂತಪ್ಪ ಬಂಗೇರವರು ಅದರ ಬಗ್ಗೆ ಪ್ರಸ್ತಾಪವನ್ನು ಮಾಡಿದರು. ಅವರ ತಾಯಿ ಇರುವಾಗ ಹಿರಿಯರು ಒಂದು ಬೈದರ್ಕಳ ಕೋಟಿ ಚೆನ್ನಯ್ಯರ ಸಾನ್ನಿಧ್ಯ ನಿರ್ಮಾಣ ಆಗಬೇಕಾದ್ರೆ ಅದಕ್ಕೆ ತನ್ನದೇ ಆದಂಥ ಒಂದು ಕುರುಹುಗಳು ಬೇಕು. ಉಳಿದ ದೈವಸ್ಥಾನಗಳ ಬಗ್ಗೆ ಆ ರೀತಿ ಇಲ್ಲ, ಆದರೆ ಬೈದರ್ಕಳದ್ದು ಒಂದು ವಿಶೇಷ. ಅದಕ್ಕೆ ಸಂಬಂಧಿಸಿದಂಥ ಕುರುಹುಗಳ ಇದ್ದರೆ ಮಾತ್ರ ಅಲ್ಲಿ ಅದನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ. ಅದು ಕೂಡ ಅಷ್ಟು ಸುಲಭದ ಕೆಲಸ ಅಲ್ಲ. ಮಹಮ್ಮದ್ ಅಲಿ, ವಿ4 ನ್ಯೂಸ್, ವಿಟ್ಲ.